ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥದ್ದು ಬಹಳ ಕಷ್ಟ ಇತ್ತು. ನಿನ್ನೆ ತಾನೇ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಅರಸೀಕೆರೆ ಬಾಣಾವರದಲ್ಲಿ ಮುಗಿಸಿ ರಾತ್ರಿ ಬಂದೆ. ತಿರ್ಗಾ 1ನೇ ತಾರೀಕು ಶನಿವಾರ ಈ ಲೋಕಸಭೆ ಚುನಾವಣೆ ಬೇರೆ ಹತ್ತಿರದಲ್ಲಿರೋದ್ರಿಂದ ಈಗೆಲ್ಲ ರಾಜಕೀಯವಾಗಿ ಎಲ್ಲ ಅಪಪ್ರಚಾರ ಮಾಡಿ ಸುಳ್ಳು ಹೇಳೋರು, ಇವರ ಮಾತುಗಳಿಗೆ ಬಹಳಷ್ಟು ಜನ ಮರಳಾಗ್ಬಿಡ್ತಾರೆ. ಬಹಳಷ್ಟು ಜನ ಆ ಮರಳಾಗುವಂಥವ್ರಿಗೆ, ಸುಳ್ಳು ಹೇಳುವಂಥವ್ರಿಗೆ ಸ್ವಲ್ಪ ಸರಿಯಾಗಿ ಬುದ್ಧಿ ಹೇಳಬೇಕು ಅಂತೇಳಿ ಮುಖ್ಯಮಂತ್ರಿಗಳು ನಾವು ಎಲ್ಲವೂ ಕೂಡ ಬಹಳ ಹೆಚ್ಚು ಪ್ರವಾಸವನ್ನ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ 1ನೇ ತಾರೀಕು ಮತ್ತೆ ಮುಖ್ಯಮಂತ್ರಿಗಳು ಹಾಸನಕ್ಕೆ ಬರ್ತಾ ಇದ್ದಾರೆ. ನನಗೂ ಹಾಸನಕ್ಕೆ ಏನ್ ಸಂಬಂಧ ಗೊತ್ತಿಲ್ಲ, ನನಗೆ ಉಸ್ತುವಾರಿದ್ದಾರೆ ಆಗೋರು ಎಲ್ಲ ಬಹಳ ಜನ ಎಲ್ಕೊಂಡ್ಬಿಟ್ಟಿದ್ರು. ಹಾಸನಕ್ಕೆ ಹೋಗ್ಬೇಡಿ ಸರ್, ನೀವು ಅಲ್ಲಿ ಗೊತ್ತಿಲ್ಲ ಅವರು ಅಂತವರು ಏನೇ ಮಾಡ್ತಾರೆ ಅಂದ್ರೆ ವಾಮಾಚಾರ ಮಾಡಿಸ್ಬಿಡ್ತಾರೆ ಸರ್ ಅಂತ. ನಾನು ಹೇಳಿದೆ ಅವ್ರಿಗೆ, ಒಂದು ಕೆಲಸ ಮಾಡಪ್ಪ, ಯಾರನ್ನ ವಾಮಾಚಾರ ಮಾಡಂಗಿದ್ರೆ ನಾನೇ ದುಡ್ಡು ಕೊಡ್ತೀನಿ, ನನ್ನ ಮೇಲೆ ಮಾಡ್ಸಕ್ಕೆ ಹೇಳ್ರಪ್ಪ. ಬಹಳ ಸರಿ ಮಾಡಿರೋದು ನನ್ನ ಗಮನಕ್ಕೆ ಬಂದಿವೆ, ಆದರೆ ನನಗೇನು ಆಗಿದೆ. ಯಾಕೆಂದ್ರೆ ನಾವು ನರಸಿಂಹಸ್ವಾಮಿ, ಉಗ್ರ ನರಸಿಂಹನ ಭಕ್ತರು. ನಮಗೆ ನರಸಿಂಹ ಸದಾಕಾಲ ನಮ್ಮನ್ನು ಕಾಡ್ತಾರೆ. ಇಲ್ಲಿದ್ರೆ ನಾವೇ ಉಗ್ರ ನರಸಿಂಹನ ಇಟ್ಕೋಬೇಕು, ನಾವು ಇನ್ಯಾರೋ ನರಸಿಂಹನ ಇಟ್ಕೊತಿದ್ದ, ಯಾರು ಲಕ್ಷ್ಮೀ ನರಸಿಂಹನೋ ಭೋಗ ನರಸಿಂಹನೋ ಯೋಗನೋ ಇಟ್ಕೊತಾ ಇದ್ದ. ನಾವು ಇಟ್ಕೊಂಡಿರೋದು ಉಗ್ರ ನರಸಿಂಹ. ಏನು ಕೆಲಸ ಮಾಡ್ತಾರೆ ನಮಗೆ ನೋಡ್ಕೊಳ್ಳೋದೇ ಇದ್ರೆ, ಅದಕ್ಕೋಸ್ಕರ ನಮ್ಗೆ ಏನು ಆಗೋದಿಲ್ಲ ಅಂತ ಒಂದು ಧೈರ್ಯ ಅಷ್ಟೇ. ನಾನು ಹೋಗೋ ದಿವಸ ನಾವು ಪಟಾಕಿ ಹೊಡ್ಬಿಟ್ಟು ಕಣ್ಣಿಗೆ ಕಣ್ಣೆ ಹೇಳೋದಿಲ್ಲ. ಬುದ್ಧಿ ವಾಮಾಚಾರ ಕೆಲವೊಮ್ಮೆ ತಗೊಳ್ಳಲ್ಲ ಅಂತ ಹೇಳ್ಕೊತೀವಿ ನೋಡಿ. ನಾನು ಹೋಗ್ತಾ ಇದ್ದೆ 7:30 ಗಂಟೆಗೆ ಕುಡಿಗಲ್ಲಲ್ಲಿ ಒಂದಷ್ಟು ಜನ ಸೇರ್ಕೊಂಡು ಪಟಾಕಿ ಹೊಡೋದು. ನಾನು 7:30 ಗಂಟೆಗೆ ಪಟಾಕಿ ಹೊಡೋದಲ್ಲ, ಧೂಳು ಪಾಳು ಎಲ್ಲ ಎದ್ಬಿಟ್ಟು ಹುಡುಗರು ಜನ ಇದ್ದವರು ಒಂದು 8 ಜನ ಹೆಣ್ಮಕ್ಳು ದೂರದಲ್ಲಿ ನಿಂತಿದ್ರು. ಇವ್ರು ಜಾಗ ಬಿಟ್ಟಿರ್ಲಿಲ್ಲ ಅವ್ರಿಗೆ. ನಾನು ಅವ್ರಿಗೆ ಮಾತಾಡ್ಸೋಣ, ಪಾಪ ಹೆಣ್ಮಕ್ಳು 7:00ಗೆ ಬಂದವರೆಲ್ಲ ನಮ್ಮ ನೋಡಕ್ಕೆ ಅಂತ ಹೇಳಿ ಹತ್ರಕ್ಕೆ ಹೋದೆ. ದೂರ ನಡ್ಕೊಂಡು ನಾನು ಸುಮ್ಮನೆ ಕನ್ನಡ ಕಟ್ಟಂತ ಹಿಂಗೆ ಹೊಡಿಸ್ತಾ ಇದ್ರೆ ಒಂದು ಯಾವುದೋ ಪಟಾಕಿ ಬಂದಿದ್ದೆ ಕಣ್ಣು ಕುತ್ಕೊಂಡು. ನಾನಲ್ಲಿ ಆಸ್ಪತ್ರೆಗೆ ಹೋದ್ರೆ ಅವ್ರು ಡಾಕ್ಟರ್ ಪಾಪ ಅದೆಲ್ಲ ತೆಗೆದು ಕ್ಲೀನ್ ಮಾಡಿ, ಪಕ್ಕದಲ್ಲಿ 50 ಅಡಿದಲ್ಲೇ ನರ್ಸಿಂಗ್ ಹೋಮ್ ಇತ್ತು, ಆಪರೇಷನ್ ಬೇರೆ ಆಗ್ಬಿಟ್ಟಿತ್ತು ನನಗೆ. ನಾನು ಅಲ್ಲಿ ಹೋದ್ರೆ ಡಾಕ್ಟರ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿ ಎಲ್ಲ ಆಯಿಂಟ್ಮೆಂಟ್ ಎಲ್ಲ ಹಾಕಿ, ಸರ್ ನೀವೆಲ್ಲೂ ಹೋಗ್ಬಿಡ್ದು, ರೆಸ್ಟಲ್ಲಿ ಕೊಡ್ಬೇಕು ಸರ್ ಕಟ್ಟಿಗೆ. ನಾನು ಅನ್ಕೊಂಡಿದ್ರೆ ಹೋಗ್ತಾ ಇದ್ದೇನೆ, ಹೋಗೋದು ಸರಿ ಹಿಂಗಾಯ್ತು, ಬರ್ಲಿಲ್ಲ ಹೀಗೆ ಹಾಸನಿಗೆ ಎದುರ್ಕೊಂಬಿಟ್ಟ ಇವರು ಅಂತ ಹೇಳಿ, ಎಲ್ಲೋ ಅಂತ ಹೇಳಿ 2 ಗಂಟೆ ಇಲ್ಲ, ಒಂದು ಓದು ಚಿಂತೆಲ್ಲ ಹೋಗ್ಬೇಕು ನಾನು ಏನು ಆಗಲೇ ಇಲ್ಲ. ಹಾಗೆ ಒಂದು ಉರ್ದುನಲ್ಲಿ ಗಾದೆ ಹೇಳ್ತಾರೆ, ನೋಡ್ತಿದ್ದಕ್ಕೆ ಉರ್ದುನಲ್ಲಿ ಒಂದು ಗಾದೆ ಇದೆ, ಓನ್ ದರ್ಗಯ ಅವನೇ ಮರ್ಗಯ ಅಂತ. ಯಾವನ್ ಎದುರ್ತಾನೆ ಅವನು ಸತ್ತೆ ಹೋಗ್ಬಿಡ್ತಾನೆ. ಅದಕ್ಕೋಸ್ಕರ ಯಾವತ್ತೂ ದೃಢವಾದಂತಹ ನಿರ್ಧಾರವನ್ನು, ಯಾಕೆಂದ್ರೆ ಮಾತು ಜಾಸ್ತಿ ಆಯ್ತು ಅಂತ ಕಾಣಿಸಿದ್ರೆ ನಾನು ಹೋಗ್ಬೇಕು, ಓನ್ ದರ್ಗಯ ಅವನೇ ಮರ್ಗಯ ಅಂತ. ಯಾವಾಗಲೂ ಮನುಷ್ಯನಿಗೆ ನಾವು ಸಾಧನೆ ಮಾಡಬೇಕು, ನಾವು ಇಂಥದನ್ನ ಗಳಿಸಲೇಬೇಕು, ಈ ರೀತಿಯ ಒಂದು ನಿರ್ಧಾರ ಇರಬೇಕು. ಇದ್ರೆ ಒಂದು ನಾವು 100 ಮೇಲೆ ಓಡಬೇಕು ಅಂತ ಅನ್ಕೊಂಡ್ರೆ ಪ್ರಯತ್ನ ಮಾಡಿದ್ರೆ ಒಂದು 50 ಮೇಲೆ ಓಡ್ತೀವಿ. ನಾವು ಹೆಂಗಪ್ಪ 100 ಮೇಲೆ ಓಡು ಅಂತ ಹೇಳ್ತಾರೆ ಅಂತ ಕೂತಲ್ಲಿ 1 ಮೈಲಿನೂ ಹೋಗಕ್ಕಾಗಲ್ಲ. ಆದ್ರಿಂದ ನಾವೆಲ್ಲ ಈ ಮಾತುಗಳನ್ನು ಹೇಳೋದು, ಇವೆಲ್ಲರೂ ಕೂಡ ದೃಢವಾದಂತಹ ನಿರ್ಧಾರಗಳನ್ನ ತೆಗೆದುಕೋಬೇಕು. ಆ ನಿರ್ಧಾರದಲ್ಲಿ ನೀವು ಮುನ್ನುಗ್ಗಿದ್ರೆ ನಿಮಗೆ ಯಶಸ್ಸಿದ್ದೇ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಮತ್ತು ಏನು ಮಕ್ಕಳುಗಳು ಇವತ್ತು ತಾವೆಲ್ಲ ಬಂದಿದ್ದೀವಿ,